ಪೊಲೀಸ್ ಅಧಿಕಾರಿ ಪುತ್ರನ ಸೈಕಲ್ ಕಳವು ಪ್ರಕರಣದ ಬೆನ್ನತ್ತಿ ಹೋದ ನಗರದ ಬರ್ಕೆ ಪೊಲೀಸರು 9 ಸೈಕಲ್ ಕಳವು ಪ್ರಕರಣಗಳನ್ನು ಭೇದಿಸಿದ್ದಾರೆ. ನಗರ ಹೊರವಲಯದ ಸುರತ್ಕಲ್ನ ಇನ್ಸ್ಪೆಕ್ಟರ್ ಶರೀಫ್ ಅವರ ಪುತ್ರನ ಸೈಕಲ್ ಅನ್ನು ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಏರಿಯಾದಿಂದ ಇತ್ತೀಚೆಗೆ ಕಳವು ಮಾಡಲಾಗಿತ್ತು. ಇದರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಈ ಬಗ್ಗೆ ಬರ್ಕೆ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ಕೂಡ ದಾಖಲಾಗಿತ್ತು. ಕಳವು ಪ್ರಕರಣದ ಬೆನ್ನತ್ತಿ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಹನುಮಂತ, ಶಿವಮೊಗ್ಗ ಜಿಲ್ಲೆಯ ಮಂಜುರಾಜ್, ಮಂಗಳೂರು ತಾಲೂಕಿನ ಕುತ್ತಾರಿನ ಶಂಕರ ಶೆಟ್ಟಿ ಬಂಧಿತ ಆರೋಪಿಗಳು. ಇವರು ಮಂಗಳೂರಿನಲ್ಲಿ ಕೂಲಿ ಕಾರ್ಮಿಕರಾಗಿ ದುಡಿಯುತ್ತಿದ್ದವರು. ಹಣವಿಲ್ಲದ ವೇಳೆ ಸೈಕಲ್ಗಳನ್ನು ಕದ್ದು ಕಡಿಮೆ ಬೆಲೆಗೆ ಮಾರುತ್ತಿದ್ದರು. ಸುಮಾರು 20,000 ರೂಪಾಯಿ ಮೌಲ್ಯದ ಸೈಕಲ್ಗಳನ್ನು ಕದ್ದು 500ರಿಂದ 1,000 ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ದರು. ಪೊಲೀಸರು ಇವರ ಬಳಿಯಿಂದ 1.5 ಲಕ್ಷ ರೂಪಾಯಿ ಮೌಲ್ಯದ 9 ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳೇನಿದ್ದಾರೆ ಇವರೆಲ್ಲ ಮೂಲತಃ ಹಿರೇಕೆರೂರು, ಶಿವಮೊಗ್ಗ, ಮತ್ತೆ ಒಬ್ಬ ಆರೋಪಿ ಇಲ್ಲಿ ಮಂಗಳೂರಿನಲ್ಲಿದ್ದಾನೆ. ಇವರು ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಂಪ್ಲಾಯೀಸ್. ಸೊ ಅವ್ರಗಳಿಗೆ ಸ್ವಲ್ಪ ಕುಡಿಯೋ ಅಭ್ಯಾಸ ಮತ್ತೆ ಈ ಇಸ್ಪೀಟ್ ಆಡುವಂಥ ಅಭ್ಯಾಸ ಇದೆ. ಆ ಅಭ್ಯಾಸಕ್ಕೆ ಹಣ ಇಲ್ದಿರೋಂಥ ಸಂದರ್ಭದಲ್ಲಿ ಮನೆ ಮುಂದೆ ನಿಲ್ಲಿಸಿರುವಂಥ ಸೈಕಲ್ಗಳನ್ನ ತಗೊಂಡ್ಬಿಟ್ಟು ತುಂಬ ಚೀಪಾಗಿ, ಅಂದರೆ 15-20 ಸಾವಿರ ರೂಪಾಯಿ ಬರ್ತಿರುವಂಥ ಚೀಪ್ ಸೈಕಲ್ಗಳನ್ನು 500 ರೂಪಾಯಿ, 1000 ರೂಪಾಯಿಗೆಲ್ಲ ಮಾರಾಟ ಮಾಡಿರುವಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಸುಮಾರು 3 ಲಕ್ಷ ಮೌಲ್ಯದ 9 ಸೈಕಲ್ಗಳನ್ನು, 2ರಿಂದ 3 ಲಕ್ಷ ರೂಪಾಯಿ ಮೌಲ್ಯದ 9 ಸೈಕಲ್ಗಳನ್ನು ನಾವು ಈ ಒಂದು ಪ್ರೋಸೆಸ್ಸಲ್ಲಿ ಪತ್ತೆ ಮಾಡ್ಕೊಂಡಿದ್ದೀವಿ. ಮತ್ತು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡುವಂಥದ್ದು, ತಮ್ಮ ಮನೆ ಮುಂದೆ ವಾಹನಗಳನ್ನು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಕಾಂಪೌಂಡ್ ಒಳಗಡೆ ನಿಲ್ಲಿಸುವಂಥದ್ದು ಮತ್ತು ಪ್ರಾಪರಾಗಿ ಲಾಕ್ ಮಾಡುವಂಥದ್ದು ಮಾಡಬೇಕಾಗತ್ತೆ. ಯಾಕಂದರೆ ಭಾಳಷ್ಟು ಜನ ನಮ್ಮ ಮನೆ ಮುಂದೆ ಯಾರು ಬರ್ತಾರೆ ಅಂತಂದು ಸೈಕಲ್ಗಳಿರ್ಬೋದು, 2 ವೀಲರ್ಗಳಿರ್ಬೋದು, ಮತ್ತು ಬೇರೆ ಬೇರೆ ವ್ಯಾಲ್ಯೂಬಲ್ಸ್ನೆಲ್ಲ ಅಲ್ಲೇ ಹೊರಗಡೆ ಬಿಟ್ಟಿರುವಂಥದ್ದು ನಾವು ನೋಡ್ತೀವಿ. ಮತ್ತು ಎಲ್ಲೆಲ್ಲಿ ಸಾರ್ವಜನಿಕರು ಸ್ವಲ್ಪ ಅಪಾರ್ಟ್ಮೆಂಟು 3-4 ಬಿಲ್ಡಿಂಗ್ ಇರುವಂಥದ್ದು, ಈವನ್ ಐಸೋಲೇಟೆಡ್ ಬಿಲ್ಡಿಂಗ್ಗಳಲ್ಲಿ ಇವಾಗ ಪ್ರತಿ ಮನೆಗಳಲ್ಲೂ ನೀವು CCTV ಹಾಕ್ಸ್ಕೊಂಡ್ರೆ ತಪ್ಪೇನಿಲ್ಲ. ಸೊ ಹಂಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ತಾವುಗಳು ಕೂಡ ಕೈಗೊಳ್ಳಬೇಕು ಅಂತ ನಾನು ಕೋರ್ಕೊಳ್ತೀನಿ.